ಸ್ನೇಹಿತರೆ ನಮಸ್ಕಾರ. ಕರಾವಳಿಕಂದ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ನೀವೀಗ ನೋಡ್ತಿದ್ದೀರಲ್ಲ, ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಗ್ತಾ ಇದೆ. ಇದನ್ನ ನೋಡಿದ್ಮೇಲೆ ಸುಮ್ಮನೆ ಇರಬೇಕು ಅಂತ ಅನಿಸ್ಲೇ ಇಲ್ಲ. ಒಬ್ಬ ದೈವ ಭಕ್ತ, ದೈವವನ್ನ ನಂಬುವವನು ಖಂಡಿತ ಸುಮ್ಮನಿರಲ್ಲ. ಅಷ್ಟೊಂದು ಬೇಸರ, ಆಕ್ರೋಶ, ಕೋಪ ಬಂದೇ ಬರುತ್ತೆ. ಇಲ್ಲಿ ದೈವಗಳ ಕೋಲ ನಡೆಯುತ್ತಿರುತ್ತದೆ. ದೈವಗಳು ಆವೇಶಭರಿತವಾಗಿ ನರ್ತಿಸುತ್ತಾ ಏನನ್ನು ಹೇಳಲು ಪ್ರಯತ್ನ ಮಾಡುತ್ತಿರುತ್ತವೆ. ಅದೇ ಎದುರಿಗೆ ಕುಳಿತಂತಹ ಈ ವ್ಯಕ್ತಿ ಅದನ್ನೇ ಗಮನಿಸುತ್ತಿರುತ್ತಾರೆ. ಇದೆಲ್ಲ ಸರಿ, ಆದರೆ ದೈವಗಳಿಗೆ ಹಾರ ಹಾಕುವ ಸಂದರ್ಭ ಬಂದಾಗ ಕುಳಿತಲ್ಲಿಂದಲೇ ಎದ್ದು ಆ ಹಾರವನ್ನ ದೈವಗಳತ್ತ ಎಸೆಯುತ್ತಾರೆ. ದೈವಗಳೇನೋ ಅದನ್ನು ಅಷ್ಟೇ ಪ್ರೀತಿಯಿಂದ ಒಪ್ಪಿಸಿಕೊಳ್ಳುತ್ತವೆ. ಆದರೆ ನೋಡುವವರಿಗೆ ಇದು ಯಾಕೋ ಅತಿರೇಕ ಎಂದು ಅನಿಸುತ್ತೆ. ದೈವಗಳನ್ನೇ ದೇವರೆಂದು ಪೂಜಿಸುವ ನಮ್ಮ ತುಳುನಾಡಿನಲ್ಲಿ ದೈವಕೋಲ ಕಟ್ಟುವವರೇ ದೇವರು. ಬಹುತೇಕ ಎಲ್ಲ ಕುಟುಂಬಗಳಲ್ಲೂ ದೈವಗಳ ನುಡಿಯೇ ವೇದವಾಕ್ಯ. ಅದ್ಯಾವುದೇ ಒಳ್ಳೆಯ ಕೆಲಸ ಶುರು ಮಾಡುವಾಗಲೂ, ಅದೆಂಥ ಕಠಿಣ ಸಂದರ್ಭ ಬಂದಾಗಲೂ ದೈವವನ್ನು ನೆನೆದೇ ಮುಂದೆ ಹೋಗುವುದು. ಕೋಲಗಳಲ್ಲಿ ದೈವದ ವೇಷ ಹಾಕಿದ ವ್ಯಕ್ತಿ ಕೊಡುವ ಮಾತೆ ಆಶೀರ್ವಾದದ ನುಡಿ. ಯಾಕಂದ್ರೆ ಅದು ಆ ವ್ಯಕ್ತಿ ಕೊಟ್ಟಂತಹ ಮಾತಲ್ಲ, ಸ್ವತಃ ದೈವವೇ ಆತನ ಬಾಯಿಂದ ಆಡಿಸುವ ಮಾತು ಎಂದು ನಾವು ನಂಬುತ್ತೇವೆ. ಅಂತಹದ್ರಲ್ಲಿ ದೈವಗಳಿಗೆ ಇಷ್ಟು ದೂರದಿಂದ ಮಾಲೆ ಎಸೆಯುವ ಅಗತ್ಯ ಇತ್ತೆ ಎಂಬುದು ಪ್ರಶ್ನೆ. ಸದ್ಯ ಇದೇ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ. ಈ ವ್ಯಕ್ತಿ ಯಾರೆಂದು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದರು, ಆದರೆ ಅದು ಆಗಲಿಲ್ಲ. ಹಾಗೆಯೇ ಈ ಕೋಲ ನಡೆದಿದ್ದು ಎಲ್ಲಿ ಎಂಬುದು ಕೂಡ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಅವರ್ಯಾರೇ ಆಗಲಿ, ಕೋಲ ಎಲ್ಲೇ ನಡೆದಿರಲಿ, ಈ ರೀತಿ ಮಾಡಿದ್ದು ತಪ್ಪು ಅಂತ ಮಾತ್ರ ನಾವು ಹೇಳಬಲ್ಲೆವು. ಜೊತೆಗೆ ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸಿ ಎಂಬುದು ನಮ್ಮ ಆಗ್ರಹ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮಾಡಿ. ನಮಸ್ಕಾರ.